ಎಷ್ಟೆಲ್ಲ ಭೀಕರ ಫಲಿತಾಂಶವನ್ನು ಅನುಭವಿಸಬೇಕೋ ಎಲ್ಲ ಅರಿಚಿತ್ತ. ಯಾರು ನೀವು? ಹಟ್ಟಿಗೆ ದನಡುಕ್ಕಿದಾಗ ಏನು ಗುಚ್ಚಿಯಲ್ಲ. ಈ ಮೊದಲು ಅವನನ್ನು ನೀನು ನೋಡಿದ್ದೀಯಾ? ಹೆಸರಾದ್ರೂ ಗೊತ್ತುಂಟಾ? ಏನಾಗತ್ತೆ? ಎಂತದ್ದು? ಓ ಮಂದೆ. ಈಗ ಧರ್ಮಕ್ಕೆ ಸಿಕ್ಕದಂತ ಒಟ್ಟು ಮುಕ್ಕುವುದಲ್ಲ, ತಿನ್ನುವುದಕ್ಕೂ ಲೆಕ್ಕ ಉಂಟು. ತಿಂದದ್ದು ಜೀರ್ಣ ಆಗ್ಬೇಕಿದ್ರೆ ಅರಿಷ್ಟ ಸಿಕ್ಕದೆ, ಅದನ್ನು ಕೊಡಿ, ಎಲ್ಲ ಸರಿ ಆಗ್ತದೆ. ಆಯ್ತಾ? ಮತ್ತೆ ಅಜೀರ್ಣ ಅಂತ, ಅದು ಅಜೀರ್ಣ ಅಲ್ಲ, ಅರ್ಜುನ ಆಗಿರಬಹುದು. ಎಂತದ್ದು? ಹುಡುಗಿ ಕೊಟ್ರೆ ಏನ್ ಮಾಡ್ತೀ? ಬೀಳು. ಕೊಟ್ಟ ಮಾತು ತಪ್ಪೋರು ನಾವಲ್ಲ, ಬೀಳು. ಅಜೀರ್ಣ ಅಂದ್ರೆ ನಾನೇ. ಕಲಿಬಡ್ತ, ಅದು ಕಲಿಬಡ್ತ ಅಲ್ಲ, ಅದು ಕಲಿಪಾಡ್ತ. ಕುಂಟಿ ಮಗ, ಕುಂಟಿ ಮಗನಿನ ಅಪ್ಪ, ಅದು ಕುಂಟಿ ಸುತ. ಹಾ, ಅದೆಲ್ಲ ನಾನೇ ನಾನೇ. ಎಂತದ್ದು? Yo
ಬೇಡ, ಬಂದ ವಿಷಯ ಹೇಳಿ ತೊಲಗು. ಅಲ್ಲ, ವಿಷಯ ಹೇಳುವ ಮೊದಲೇ ಹಾ. ನಾನೇ ಅರ್ಜುನ ಅಂತ ಹೇಳಿದ್ರೆ ನೀನು ಹಾ. ನನಗೆ ಖಾತರಿಯಾಗಬೇಕಲ್ವಾ? ವರ್ತಮಾನದಲ್ಲಿ ಅರ್ಜುನನ್ನು ನಾನೊಬ್ಬನಿರುವುದು. ಉಳಿದ 9 ಅದೆಲ್ಲ ದಶನಾಮಾವಲಿಗಳು, ನನಗೆ ಬಂದ ಬಿರುದುಗಳು. ಸರಿ ಸರಿ, ಹಾ. ನಿಮ್ಮದೊಂದು idea ಇರ್ಬೋದು ಮಾರಾಯ. ಎಂತದ್ದು? ನನ್ನ ಹೊಡೆಯುವವ ಹಾ. ನಿನಗೆ ಸಾರಥಿ, ಹೌದು. ಮರದಿಂದ ಮರಕ್ಕೆ ಹಾರುವ ಮಂತ್ರ ನಿನ್ನ ಹಾ. ತೋಟದಲ್ಲಿ. ಹಾ, ನಿನ್ನನ್ನು ಮೆಚ್ಚಲೇಬೇಕು. ಅದು ಬಿಡು, ಬಂದ ಇವ ಯಾರು ಅಂತ ಗೊತ್ತಾಗಿಲ್ಲಲ್ಲ. ಅದು ದೊಡ್ಡವರ ಹಾಗೆ ಮಾರಾಯ, ನಮ್ಮ ಪರಿಚಯವನ್ನು ಕೊನೆಯಲ್ಲಿ ಮಾಡುವುದು. ನಿನ್ನನ್ನು ನೋಡುವಾಗನೇ ಗೊತ್ತಾಗ್ತದೆ ನಿನ್ನ ದೊಡ್ಡತನ. ಅದೆಲ್ಲ ಇಲ್ಲಿ ಯಾಕೆ ಮಾರಾಯರೇ? ಹಾ, ನಾನು ಪಾತಾಳದವಳು. ಪಾತಾಳ ಲೋಕದವರ. ಹೌದು, ನಿನ್ನದು ಅದೆಲ್ಲಿಂಟು ದೊಡ್ಡದು? ಎಲ್ಲಿಯಾದ್ರೂ ಮಾರಿದ್ಯಾ? ಅದೆಲ್ಲ ನನಗಿಲ್ಲ. ಹೌದಾ? ಅದು ನನ್ನ ಯಜಮಾನರಿದ್ದಾರಲ್ಲ, ಹಾ. ಅವರಿಗೆ ಮಾತ್ರ. ಹಾ, ಬಂದ ವಿಷಯ ನಾನು ಸಮಸತ್ತವರ ಕಡೆಯವ. ಸಮಸತ್ತವ. ಅವರಿನ್ನು ಸಾಯಬೇಕಷ್ಟೇ, ಜೀವದಿಂದ ಇದ್ದಾರೆಂದು ಕೇಳಿದ್ದೇನೆ. ನಾನು ತಪ್ಪು ಹೇಳಿದ್ನಾ? ಮತ್ತೆ ಶಪಥ ಮಾಡಿ ಯುದ್ಧ ಮಾಡುವುದಕ್ಕೆ ಸಂಶಬ್ದಕರ ಅವರ ಕಡೆಯವ ನಾವು. ಓ, ಈಗ ಇಲ್ಲಿಗೆ ಬಂದ ಕಾರ್ಯ ಅದು ನಿನ್ನ ಕೈಗೆ ಕೊಟ್ಟು ಬರ ಹೇಳಿದ್ದಾರೆ. ಕೂಡಿದ್ರೆ ಕೊಡು. ಏನು ಕುಡಿದೆ? ಎಂತದ್ದು? ಓಲೆ. ಓಲೆಯ? ಯುದ್ಧ ಬೇಡ ಮಾರಾಯ. ಹಾ. ನಿನಗೆ ಇದೆಲ್ಲ ಯಾಕೆ ಬೇಕು? ಓ. ಸುಮ್ಮನೆ ಬದುಕಿಕ. ಹಾ. ಒಬ್ಬ ಅಪ್ಪನಲ್ಲ, ಅವನನ್ನು ಮುಖ್ಯ ತಿಂದಿರಿ ನೀನು. ಹಾ. ಇನ್ನೊಬ್ಬ ಅಪ್ಪನಲ್ಲ, ದೇವೇಂದ್ರ. ಹಾ. ಅವ ಬರ್ಲಿಕ್ಕಿಲ್ಲ. ಹಾ. ಅವ ಕೊಟ್ಟ ಕಿರೀಟ ಇಡ್ಲಿಕ್ಕೆ ನಿನ್ನ ತಲೆ ಇಲ್ಲ ಸಾರಿತು. ಓ, ಅದು ನಿನಗೆ ಬೇಡ, ಉತ್ತರ ಬರೆದು ಕಳಿಸುತ್ತೇನೆ, ನೀನು ಹೋಗು. ಅಲ್ಲ, ನಿನ್ನ ಜಾಗೃತಿಗೆ ಹೇಳಿದ್ದು. ಹೋಗ್ತೀಯ ಇಲ್ವಾ? ಓದ್ಲಿಕ್ಕೆ ಬರ್ತದಲ್ಲ? ಹೋಗ್ತಿಲ್ಲ. ಹಾ. ಯುದ್ಧಗೆಲ್ಲುವುದು ಧರ್ಮದಿಂದ ಎಂದಿದ್ದರಂತೆ ನಿನ್ನ ಅಣ್ಣ ಧರ್ಮಜ. ಹಾ. ಅವಳ ಧರ್ಮದಿಂದ ಸಾಹಸವು ಪರೀಕ್ಷೆ ಬಂದಿದೆ. ಯಾರಪ್ಪ ನೀನು? ಬಂದ ತಕ್ಷಣ ಭಾಷಣ ಆರಂಭಿಸಿದ್ದೀಯಲ್ಲ. ನಾನು ಯಾರು ಅಂತ ಹೇಳಿರುವೆ? ಇಲ್ಲ. ನಾನು ದ್ರೋಣಾದೂತ, ಆಚಾರ್ಯರು ಕಳುಹಿಸಿದ್ದು. ಓ, ಗುರುಗಳು ಕಳಿಸಿದ ಮೇಲೆ ನಿನ್ನ ಮೇಲೆಯೂ ನನ್ನ ಸಂಪೂರ್ಣ ಗೌರವವಿದೆ. ಏನ್ ಹೇಳಿದ್ದಾರೆ? ನಿನ್ನ ಬದಲಿಗೆ ಹಾ. ಯಾರನ್ನೂ ಕಳುಹಿಸಿದರು ಹಾ. ಮರೆಯಲಾರದ, ಓ. ಅಸಾಧ್ಯವಾದ, ಹಾ. ಅಭೇದ್ಯವಾದ ಹಾ. ವ್ಯೂಹ ಬರೆದಿದ್ದಾರೆ ಆಚಾರ್ಯರು. ಓಹೋ. ಘಟೋತ್ಕಚ, ಹಾ. ಕಲಿಭೀಮ, ಹಾ. ಆದ್ರೆ ಓ. ಯಾರಿಂದಲೂ ಭೇದಿಸಲು ಸಾಧ್ಯವಿಲ್ಲ. ಬೇರೆ? ಶಿವನಿಂದ ಅನುಗ್ರಹಿತವಾದ ಪಾಶುಪದ ಹಿಡಿದು ಹ್ಮ್. ನಡೆಯುವ ದಾರಿಯಾಗಿ ಬಂದು ಈ ವ್ಯೂಹ ಭೇದಿಸಬೇಕಂತೆ. ಬೇರೆ ಏನಂದಿದ್ದಾರೆ? ನೀನು ಬಂದು ಹೌದಾದರೆ ಅದರಲ್ಲಿ ಸಂಶಯ ಬೇಡ, ಆಧಾರ ಇದೆ. ಇಂದಿನ ಯುದ್ಧದಲ್ಲಿ ಹಾ. ತಲೆಮರೆಸಿಕೊಂಡು ಕೂರದೆ ಹ್ಮ್. ರಣರಂಗಕ್ಕೆ ಬರಬೇಕಂತ ಓ. ಆನಂದ ಮಾತುಗಳು. ಮಾತು ಕೊಡಬೇಕು, ನೀನು ಹೋಗು. ನೆನಪುಂಟಲ್ವಾ? ನೆನಪುಂಟು. ಸಂದಿಗ್ಧದಲ್ಲಿ ಸಿಲುಕಿಬಿಟ್ಟೆಯಲ್ಲ. ಪಾತಾಳದಿಂದಲೂ ಗುರು ದ್ರೋಣರಿಂದಲೂ ಯುದ್ಧದ ಆಹ್ವಾನ ಬಂದಿದೆ. ಒಂದೇ ಸಮಯದಲ್ಲಿ ಎರಡು ಕಡೆ ನಾ ಹೇಗೆ ಯುದ್ಧ ಮಾಡಲಿ? ಶ್ರೀಹರಿ, ನೀನೇ ದಾರಿ ತೋರಿಸು.